ಈಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತಾ ಫ್ರೆಂಡ್ಸ್? ನಾವು ಇವತ್ತುಂಟಲ್ಲ, ನೀವು ಬ್ಯಾಂಬು ಅಂತ ಕೇಳಿರ್ತೀರ, ಅವರ ಬ್ಯಾಂಬು ಫಾರೆಸ್ಟ್ ಅಂತ ಕೇಳಿದ್ದೀರ. ಇಲ್ಲಿ ಬ್ಯಾಂಬು ಫಾರೆಸ್ಟ್ ಉಂಟು, ಬನ್ನಿ ನೋಡ್ಕೊಂಡ್ ಬರೋಣ ಏನೆಲ್ಲ ಉಂಟಂತ. ಬ್ಯಾಂಬು ಇಲ್ಲಿ ಎಂತದು ಸ್ವಿಮ್ಮಿಂಗ್ ಪೂಲ್ ಇದೆಯಾ? ತುಂಬಾ ಚೆನ್ನಾಗುಂಟು. ಹಾಗೇನೆ ಇಲ್ಲಿ 1 hour 50 rupees 1 hour ಕೊಡ್ತಾರೆ. ಇಲ್ಲಿ ಪ್ರವೇಶ 50 ಫ್ರೆಂಡ್ಸ್, ನೀವು ತುಂಬಾ ಕಾಡ್ ನೋಡಿರ್ಬೋದು, ತುಂಬಾ ವಿಧ ವಿಧವಾದ ಮರ ನೋಡಿರ್ಬೋದು. ಆದ್ರೆ ನೀವು ಒಂದು ದಿನ ಬ್ಯಾಂಬು ಕಾಡನ್ನು ನೋಡಿದೀರ? ಇಲ್ಲಿ ನೋಡಿ, ಬ್ಯಾಂಬು ಕಾಡೆಲ್ಲ ಉಂಟು. ಸೊ ಇದು ಫಸ್ಟಿಗೆ ಎಂಟ್ರಿ ಆಗುವಾಗ್ಲೇ ನಿಮ್ಗೆ ಕಾಣ್ತದೆ, ಇಲ್ಲಿ ಫುಲ್ ಬ್ಯಾಂಬುನೇ ನೆಟ್ಟಿದ್ದಾರೆ. ಮುಂದಕ್ಕೆ ಅಲ್ಲಿ ಎಂತದೋ ನೀರು ಕಾಣ್ತಾ ಉಂಟು, ಸ್ವಿಮ್ಮಿಂಗ್ ಪೂಲ್ ಎಂತ ಗೊತ್ತಿಲ್ಲ, ಬನ್ನಿ ತೋರಿಸ್ತೇನೆ. ನಾನು ಕೂಡ ನೋಡ್ಲಿಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ ನಾವು. ಸೊ ಬ್ಯಾಂಬು ಫಾರೆಸ್ಟಿಗೆ ಹೋಗುವ ಈಗ, ಬನ್ನಿ. ರಕ್ಷಿತ್ ಅವರು ಕೂಡ ಇಲ್ಲಿ ಲಾಗ್ ಮಾಡ್ತಿದ್ದಾರೆ, ಅವರ ಜೊತೆ ಸೇರ್ಕೊಳ್ಳೋಣ ಬನ್ನಿ. ಅಕ್ಕ ಒಳಗೆ ಹೋಗ್ಬೋದಲ್ಲ? ನೋಡಿ ಅವರು ₹100 ಅಂತೆ ಒಬ್ಬರಿಗೆ ಸ್ವಿಮ್ಮಿಂಗ್ ಪೂಲಿಗೆ. ದಾದಾಗೆ 80 ರೂಪಾಯಿ ಖಾಲಿ ಬ್ಯಾಂಬು ಫಾರೆಸ್ಟ್ ಮಾತ್ರ ನೋಡ್ಲಿಕ್ಕೆ, ಮತ್ತೆ ₹100 ಸ್ವಿಮ್ಮಿಂಗ್ ಪೂಲಿಗಂತೆ. ಹೌದು. ವೇಟ್ 1 ಸೆಕೆಂಡ್. ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕು. ಅಯ್ಯೋ, ಅಲ್ಲೆಲ್ಲ ತುಂಬಾ ಚೆನ್ನಾಗುಂಟು ಸ್ವಿಮ್ಮಿಂಗ್ ಪೂಲ್. ಹೊರಡೆ ನೋಡು, ಬೇರೆ ಒಂದು ದೊಡ್ಡದು ಇನ್ನೊಂದು ಚಿಕ್ಕ ರಸ್ತೆ ಉಂಟು. ಫ್ರೆಂಡ್ಸ್, ಇಲ್ಲಿ ಬ್ಯಾಂಬು ಫಾರೆಸ್ಟ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲಿಗೆ ಒಬ್ಬರಿಗೆ ₹100 ಅಂತೆ. ಸೊ ಬ್ಯಾಂಬು ಫಾರೆಸ್ಟಿಗೆ 80 rupees. ಸ್ವಿಮ್ಮಿಂಗ್ ಪೂಲಿಗೆ ಟಿಕೆಟ್ ಮಾಡಿಲ್ಲ, ಖಾಲಿ ಬ್ಯಾಂಬು ಫಾರೆಸ್ಟಿಗೆ ಮಾತ್ರ ಮಾಡಿರೋದು. ಸೊ ಒಂದು ರೌಂಡ್ ಹೋಗಿ ಬರುವ, 1 ಕಿಲೋಮೀಟರ್ ಉಂಟಂತೆ. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ. ನಾವು ಸ್ವಿಮ್ಮಿಂಗ್ ಪೂಲ್ ಟಿಕೆಟ್ ತೆಗಿಲಿಲ್ಲ, ಯಾಕಂದ್ರೆ ನೀರಷ್ಟು ಒಳ್ಳೇದು ಕಾಣ್ತಾ ಇಲ್ಲ ಇಲ್ಲಿ. ಇಲ್ಲಿ ಹೊರಗಡೆ ಎಲ್ಲ ಕಾಣ್ತುಂಟು. ಇಲ್ಲಿ ಎಷ್ಟು ಜನರು ಚುಚ್ಚಿದಾರ. ಅದಕ್ಕೆ ನಾವು ಬ್ಯಾಂಬು ಫಾರೆಸ್ಟ್ ಟಿಕೆಟ್ ಮಾತ್ರ ತಕೊಂಡದ್ದು. ಇವಾಗ ನಾವು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ಲಿಕ್ಕೆ ಉಂಟು. ನೀವು ಎಂದು ನೋಡಿರದ ಬ್ಯಾಂಬು ಫಾರೆಸ್ಟಿಗೆ ನಾನು ಕರ್ಕೊಂಡು ಹೋಗ್ತೇವೆ, ಬನ್ನಿ. ಅಲ್ಲಿ ರಕ್ಷಿತಕ್ಕನ ದೂತು ಯಾರದ್ದು ಬದಲಾಗ್ತುಂಟು. ಸೊ ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದಲ್ಲ 1 and 2. ಇದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಅದು ಸ್ವಲ್ಪ ಸಣ್ಣದುಂಟು. ಯಾಕೆಂದ್ರೆ ಅದು ತುಂಬಾ ಡೀಪ್ ಉಂಟು, ಇದು ಅಷ್ಟು ಡೀಪ್ ಇಲ್ಲ. ನೀರೇನು ಅಷ್ಟು ಚೆನ್ನಾಗಿಲ್ಲ. ಯಾರ್ಯಾರು ಚುಚ್ಚಿ ಕುರ್ದೆಲ್ಲ ಇನ್ನೊಮ್ಮೆ ಉಗ್ದಿರ್ತಾರೆ, ಅದೆಲ್ಲ ಸರಿಯಾಗಿಲ್ಲ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ನಾವು ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಈಗ ನಾವು ಬ್ಯಾಂಬು ಫಾರೆಸ್ಟಿಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಚಪ್ಪರ ತರ ಆಗಿದೆ. ಎಂಟ್ರಿ ಕೂಡ ಚೆನ್ನಾಗುಂಟು. ರಕ್ಷಿತಕ್ಕರಿಗೆ ಗೊತ್ತಿಲ್ಲ ಅನಿಸ್ತದೆ ಹೋಗ್ಲಿಕ್ಕೆ. ಅಲ್ಲಿ ನೋಡಿ, ಇಷ್ಟು ಬ್ಯಾಂಬೂಸು. ಇದು ನಿಜವಾಗ್ಲೂ ಬ್ಯಾಂಬು ಕಾಡು. ಗ್ಯಾರಂಟಿ.
ಬ್ಯಾಂಬು ಉಂಟು. ಇಲ್ಲಿ ನೋಡುವಾಗಲೇ ಎಲ್ಲೇ ಇರ್ಬೇಕು ಅನ್ಸ್ತದೆ. ಇನ್ನನ್ನು ಫ್ರೆಂಡ್ಸ್, ಇಲ್ಲಿ ಕಾಡಲ್ಲಿ ಸೈಡ್ ಅಲ್ಲಿ ನೋಡಿ ಸ್ಟ್ರೀಮ್ ಇದೆ, ತೋಡು, ಸಣ್ಣ ನೀರು ಹರಿತಾ ಉಂಟು. ಹೌದು, ಎಂತ ದಟ್ಟ ಕಾಡು ಮಾರ ಇದು. ನಾನು ಯಾವತ್ತೂ ನೋಡಿರ್ಲಿಲ್ಲ ಈ ತರದ ಕಾಡು. ರಿಯಲ್ ಕಾಡು ಇದು. ಇಲ್ಲಿ ಹೋಗುವಾಗ ಸ್ವಲ್ಪ ಕೆಳಗೆ ಬಗ್ಗಿ ಹೋಗ್ಬೇಕು, ಇಲ್ಲದ್ರೆ ಬ್ಯಾಂಬೋರ್ಡ್ ಇದೆಲ್ಲ ಹೆಚ್ಚಾಗ್ತದೆ. ಮೆಲ್ಲ ಹೋಗುವ. ಇಲ್ಲಿ ತುಂಬಾ ಚೆನ್ನಾಗುಂಟು, ಸ್ಟ್ರೀಮ್ ಕೂಡ ಉಂಟು. ಇಲ್ಲಿ ಮೀನುಂಟಂತ ಅನಿಸ್ತಾನೆ ಇಲ್ಲ. ಈ ತರ ಡ್ಯಾಮ್ ಕಾಡನ್ನು ಸೃಷ್ಟಿ ಮಾಡ್ಲಿಕ್ಕೆ 100 ಜನ್ಮ ಇರಬೇಕು. 100 ಜನ್ಮದಿಂದ ಅವರ ಪೂರ್ವಜರು ಇದನ್ನು ಬೆಳೆಸ್ತಾ ಬಂದಿದ್ದಾರೆ ಅಂತ. ಗೊತ್ತಾಗ್ಲಿಕ್ಕಿಲ್ಲ. ಮುಂದೆ ನೀರು ಅಲ್ಪ ಕೋಪನ ಪಾಮಜಿ ಬರ್ತದೆ, ಪಾಮಜಿ ಬರ್ತದೆ. ಒಂದು ಅಲ್ಟ ನೀರು ಬರ್ತದಂತ ಸುಕ್ಕ ಬಲ್ಲೆ ಚಂದ ಉಂಟಲ್ಲ. ದೋಣಿ ಬಿಡ್ಬೋದು, ಪೇಪರ್ ಬೋಟ್ ಮಾಡಿದ್ರಲ್ಲಿ ದೋಣಿ ಬಿಟ್ರೆ ತೇಲ್ಕೊಂಡು ಹೋಗ್ತದೆ. ಇಲ್ಲಿ ನೋಡಿ ಎಷ್ಟು ಡ್ಯಾಮ್ ಎಲ್ಲ ಬರ್ತದೆ ಕೈಗೆ. ಅದು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅಂಟ್ತದೆ. ಕರೆಕ್ಟ್ ಅಂಚೆನೆ ಅವನುಂಟು. ನಂಗೆ ಇಲ್ಲಿ ಭಯ ಆಗ್ತುಂಟು, ಬ್ಯಾಂಬೋ ಟೈಗರ್ ಬರ್ಬೋದ ಅಂತ. ಇಲ್ಲಿ ಕಾಡು ಅಯ್ಯೋ, ತುಂಬಾ ಒಳಗಿಂತ ಪ್ರಾಣಿ ಇದು ಕಾಡ್ತರ ಕಾಡ್ತದೆ, ಅದು ಕಾಡಲ್ಲ. ಪುನಃ ಕಾಡೋದು ವಿಡಿಯೋಗೆ ಬಂದಿದ್ರು. ಒಂದ್ಸಲ ಆಚೆ ನೋಡಿ. ಇಷ್ಟು ತೆಂಗಿನ ಮರ. ಅದೇ ತೆಂಗಿನ ಮರ ಅಲ್ಲ, ಸಾರಿ, ಅಡಿಕೆ ಮರ. ಏನು ತೆಂಗಿನ ಮರ ಎಲ್ಲದ್ದು? ತೆಂಗಿನ ಮರ ಉದ್ದ, ಅಡಿಕೆ ಮರ ತುಂಬಾ ದಪ್ಪ ಇರ್ತದೆ. ಇದು ಕಪೂರ. ಇದೊಂದು ಗುಹೆನೇ ಸರಿ, ನಂಗೆ ಗುಹೆ ತರನೇ ಉಂಟು. ಇದು ತುಂಬಾ ಬ್ಯಾಂಬೂಸಿಂದ ಮಾಡಿದ ಗುಹೆ. ನಂಗೆಂತಲ್ಲ, ಇಲ್ಲಿಂದ ಒಳಗೆ ಬರುವಾಗ ನಂಗೆ ಎಂತ ನೆನಪಾಗ್ತದೆ ಗೊತ್ತು? ನಾವು ಸಣ್ಣಕ್ಕಿರುವಾಗ ಒಂದು ಆಟ ಆಡ್ತಾ ಇದ್ವಿ. ಕೋಟೆ ಒಳಗೆ ದನ ಉಂಟಾ ಅಂತ ಹುಡುಕೊಂಡು ಬರುವಾಗ ಬರ್ತೇವಲ್ಲ, ಹಾಗೆ ಅನಿಸ್ತಾ ಉಂಟು. ಹೌದು, ಕೋಟೆ ಒಳಗೆ ದನ ಉಂಟಾ ಅಂತ ನೋಡಿ. ಏನ್ ಪೋಸ್ಕೊಂಡು ಇದರ ಕೋಟೆ ಎಲ್ಲ ಗೃಹ ತರ ಉಂಟು. ಬ್ಯಾಂಬೋ ನನ್ನ ಅಣ್ಣನಿಗೆ ಕೊಟ್ಟು. ಫ್ರೆಂಡ್ಸ್, ಇಲ್ಲಿ ಒಂದು ರಿಯಲ್ ಬ್ಯಾಂಬೋದೊಂದು ಸಿಂಹಾಸನ ತರ ಕುರ್ಚಿ ನೋಡೋಣ. ಇದು ಎಷ್ಟು ತಂಪುಂಟು, ಹಾಗೇನೆ ಇದು ಗಟ್ಟಿ ಕೂಡ ಉಂಟು, ಸ್ವಲ್ಪ ನಲ್ಲತ್ತ ಕೂಡ ಇಲ್ಲ. ಆಹಾ, ಎಷ್ಟು ಚೆನ್ನಾಗುಂಟು. ರಕ್ಷಿತಕ್ಕ ನೀವು ಕೂಡ ಬನ್ನಿ, ವೈಷ್ಣವಿ ಅಕ್ಕ ನೀವು ಕೂಡ ಬನ್ನಿ. ಕುತ್ಕೊಂಡೆ ಇದು ಬೀಳಿಕ್ಕಿಲ್ಲಲ್ಲ? ಬೀಳಲ್ಲ, ಇದು ಇರೋದೇ 3. ಸೊ ಫ್ರೆಂಡ್ಸ್, ನೀವೇನಾದ್ರೂ ವಯನಾಡಿಗೆ ಬಂದ್ರೆ ಜಾಸ್ತಿ ಏನು ದೂರ ಇಲ್ಲ ಬ್ಯಾಂಬೂ ಫಾರೆಸ್ಟ್ ಗೆ. ಅರೌಂಡ್ 10 ಕಿಲೋಮೀಟರ್ಸ್ ಇರ್ಬೋದು. ಇಲ್ಲಿ ಬಂದು ಬ್ಯಾಂಬೂ ಫಾರೆಸ್ಟ್ ಗೆ ವಿಸಿಟ್ ಮಾಡ್ಬೋದು. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಹಾಗೇನೆ ಹೊಸ ಅನುಭವ ಕೂಡ ಉಂಟು. ಹಾಗೇನೆ ಇಲ್ಲಿ ತುಂಬಾ ವಿಸ್ಮಯಕಾರಿ ಬ್ಯಾಂಬೋಸಿನ ಎಂಟ್ರಿ ಎಲ್ಲ ಉಂಟು, ಚೆನ್ನಾಗಿರ್ತದೆ. ಖಾಲಿ ನಿಮಗೆ ಯಾವ ತರ ಬಂದ್ರೆ ಒಬ್ಬರಿಗೆ ಖಾಲಿ 180 ರೂಪಾಯಿಯಲ್ಲಿ ಸ್ವಿಮ್ಮಿಂಗ್ ಪೂಲ್, ಫಾರೆಸ್ಟ್ ಎಲ್ಲ ತರದ್ದು ಮಜಾ ಸಿಗ್ತದೆ. ಸೊ ನೀವು ಕೂಡ ಬನ್ನಿ ನೆಕ್ಸ್ಟ್ ಟೈಮ್ ವಯನಾಡಿಗೆ ಬಂದ್ರೆ ನಾವು ಹೋಗುವ ಜಾಗದ ಬಗ್ಗೆ ತೋರಿಸ್ತೇವೆ. ಸೊ ಇಲ್ಲಿಗೆ ಅಂತೂ ವಯನಾಡಿಗೆ ಬಂದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಲೇಬೇಕು, ಇದು ಅಷ್ಟು ವಿಸ್ಮಯ ಆಗಿ ಉಂಟು. ಸೊ ಬಾಯ್ ಬಾಯ್.